ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಾವು ಯೇನಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿ ನೆರೆದಿದ್ದೇವೆ. ಹುಟ್ಟಿನಿಂದ ಆರೋಗ್ಯ ವೃದ್ಧಾಪ್ಯದವರೆಗೂ ಇಂದು ಸಾಕಷ್ಟು ಜನರಲ್ಲಿ ನಾವು ಚರ್ಮ ರೋಗಗಳನ್ನು ನೋಡ್ತಾ ಇದ್ದೇವೆ. ಸೊ ವಿವಿಧ ರೀತಿಯ ಚರ್ಮ ರೋಗಗಳು, ಮೊಡವೆ, ತೊನ್ನು ರೋಗ ಇತ್ಯಾದಿ ಹಲವು ರೀತಿಯ ಚರ್ಮ ರೋಗಗಳನ್ನು ಯಾವ ರೀತಿ ಚಿಕಿತ್ಸಾ ವಿಧಾನದ ಮೂಲಕ ಗುಣಪಡಿಸಿಕೊಳ್ಳಬಹುದು ಅಂತ ನುರಿತ ವೈದ್ಯರನ್ನು ಭೇಟಿ ಮಾಡಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗೆ ಯೇನಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮರೋಗ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಶ್ರೀ ಮಂಜುನಾಥ್ ಶೆಣೈ ಇವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಪಾವನ ಅವರೇ, ಧನ್ಯವಾದಗಳು. ನಮ್ಮ ಟಿ ವಿ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಸರ್, ಮೊದಲಿಗೆ ನೀವೀಗ ನಮ್ಮ ರಾಷ್ಟ್ರೀಯ ಚರ್ಮರೋಗ ತಜ್ಞರ ಸಂಘದ ಪ್ರಾಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಪಾವನ ಅವರೇ. ಸರ್, ಇವಾಗ ಯೇನಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಚರ್ಮರೋಗ ವಿಭಾಗದ ಕಾರ್ಯವೈಖರಿಯ ಬಗ್ಗೆ, ಅಂದರೆ ಡಿಪಾರ್ಟ್ಮೆಂಟ್ ಪ್ರೊಫೈಲ್ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ ಪಾವನ ಅವರೇ. ಚರ್ಮರೋಗ ವಿಭಾಗ 1999ರಲ್ಲೇ ಇಲ್ಲಿ ಎಸ್ಟಾಬ್ಲಿಷ್ ಆಯಿತು. ಆವಾಗ ನಮ್ಮಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಟ್ರೈನಿಂಗ್ ಇದ್ದಿತ್ತು. 2010-11ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಟ್ರೈನಿಂಗ್ ಅಂದರೆ ಸ್ನಾತಕೋತ್ತರ ಪದವಿಗಳು ಸ್ಟಾರ್ಟ್ ಆದವು. ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂದರೆ ಯಾವ ಥರ ಈ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗೋದೇ ಥರ ಸರ್ವಿಸಸ್ಗಳು ಇಂಪ್ರೂವ್ ಆಗ್ತಾ ಹೋಗ್ತದೆ. ಮತ್ತು ನಾವು PhD ಟ್ರೈನಿಂಗ್ ಕೂಡ ಇಲ್ಲಿ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ರೋಗಿಗಳ ಸಮಸ್ಯೆಗಳನ್ನು ನಾವು ಖಂಡಿತವಾಗಿ ನೋಡ್ತೇವೆ. ಇಲ್ಲಿ ಚರ್ಮರೋಗಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಕಾಯಿಲೆಗಳು, ಆ ಪ್ರತಿಯೊಂದು ಸಮಸ್ಯೆಗಳಿಗೂ ಇಲ್ಲಿ ಸೊಲ್ಯೂಷನ್ ಇದೆ. ಅಂದರೆ ಇಟ್ಸ್ ಎ ಕಾಂಪ್ರಹೆನ್ಸಿವ್ ಕೇರ್ ಅಂಡರ್ ಒನ್ ರೂಫ್. ಪ್ರತಿಯೊಂದು, ಅದು ಚರ್ಮರೋಗಕ್ಕೆ ಸಂಬಂಧ ಇರ್ಬೋದು, ಕೂದಲಿನ ಆರೈಕೆಗೆ ಸಂಬಂಧ ಇರ್ಬೋದು, ಅಥವಾ ಸೌಂದರ್ಯವರ್ಧಕ ಚಿಕಿತ್ಸೆಗಳಿರ್ಬೋದು, ಕಾಸ್ಮೆಟಾಲಜಿ ಯಾವುದನ್ನು ಹೇಳ್ತೇವೆ, ಅಥವಾ ಎಸ್ಥೆಟಿಕ್ ಮೆಡಿಸಿನ್ ಅಂತ ಯಾವುದನ್ನು ಹೇಳ್ತೇವೋ ಆ ಎಲ್ಲ ಸಮಸ್ಯೆಗಳಿಗೂ ಒಂದು ರೂಫಲ್ಲಿ ಸಿಗುತ್ತೆ. ಇದಕ್ಕೆ ಬೇಕಾದ ಎಲ್ಲ ಥರದ ಪರಿಕ್ರಮಗಳು, ಅಂದರೆ ಪ್ರತಿಯೊಂದು ಇನ್ಸ್ಟ್ರುಮೆಂಟೇಷನ್ ಎಕ್ವಿಪ್ಮೆಂಟ್ಸ್ ಕೂಡ ಇಲ್ಲಿದೆ. ಮಾತ್ರವಲ್ಲ, ಮುಖ್ಯವಾಗಿ ದ ಮ್ಯಾನ್ ಬಿಹೈಂಡ್ ದ ಮೆಷಿನ್, ಅಂದರೆ ಟ್ರೈನ್ಡ್ ಪೀಪಲ್, ಸೀನಿಯರ್ ಟೀಚರ್ಸು, ಸೀನಿಯರ್ ಪ್ರೊಫೆಸರ್ಸು, ಸೀನಿಯರ್ ಡರ್ಮಟಾಲಜಿಸ್ಟು ಎಲ್ಲರೂ ಇದ್ದಾರೆ. ನಾನು ಅವರ ಬಗ್ಗೆಯೂ ಖಂಡಿತವಾಗಿ ಹೇಳ್ತೇನೆ. ನಿಮ್ಮ ಬೇರೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ನೀವು ಅದರಲ್ಲಿ, ಆ ವಿಷಯದಲ್ಲಿ. ಸರ್, ಇಲ್ಲಿನ ಯೇನಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಚರ್ಮರೋಗ ವಿಭಾಗದ ಕಾರ್ಯವ್ಯಾಪ್ತಿಯ, ಅಂದರೆ ಸೇವೆಯ ವ್ಯಾಪ್ತಿಯ ಬಗ್ಗೆ, ಚಿಕಿತ್ಸೆಗೆ ಸಂಬಂಧಪಟ್ಟ ಈ ಪ್ರಶ್ನೆಯಲ್ಲಿ ನಾನು ನಮ್ಮ ಸೇವೆ ವ್ಯಾಪ್ತಿ ಮಾತ್ರವಲ್ಲ, ನಮ್ಮ ಯಾರ್ಯಾರು ಇಲ್ಲಿ ಫ್ಯಾಕಲ್ಟೀಸ್ ಇದ್ದಾರೆ, ಏನು ಬೇರೆ ಏನು ಎಲ್ಲ ನಮಗೆ ಇಲ್ಲಿ ಸರ್ವಿಸಸ್ ಪ್ರೊವೈಡ್ ಮಾಡ್ತೇವೆ ಅದನ್ನೆಲ್ಲ ಹೇಳ್ತೇನೆ. ಮುಖ್ಯವಾಗಿ ನಮ್ಮಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್, ಎಲ್ಲಿ ಪ್ರತಿಯೊಂದು ರೋಗಕ್ಕೆ ಸಂಬಂಧಪಟ್ಟವರು ಇಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಔಟ್ ಪೇಷಂಟಲ್ಲಿ ನಾವು ಸಾಮಾನ್ಯವಾಗಿ ಡಿವೈಡ್ ಮಾಡ್ತೇವೆ. ಅಂದರೆ ಚರ್ಮರೋಗ ಇರ್ಬೋದು, ಅಥವಾ ಬೇರೆ ಯಾವುದೇ ಅಂದರೆ ಕೂದಲಿನ ಕಾಯಿಲೆ ಇರ್ಬೋದು, ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು. ತುಂಬ ಸಾರಿ ಚರ್ಮರೋಗಕ್ಕೆ ವಿಭಾಗಕ್ಕೆ ಬೇರೆ ಸಮಸ್ಯೆ ಇದ್ದವರು ಕೂಡ ಬರ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ, ಕೆಲವೊಂದು ಸಾರಿ ಶುಗರ್ ಇದ್ದವರು, BP ಇದ್ದವರು, ಹಾರ್ಟಿನ ಕಾಯಿಲೆ ಇದ್ದವರು, ಅವರಿಗೆ ಚರ್ಮದ ಸಮಸ್ಯೆ ಮೂಲಕ ಇಲ್ಲಿ ಬರ್ಬೋದು. ಅವರನ್ನು ಕೂಡ ನಾವು ಬೇರೆ ಡಿಪಾರ್ಟ್ಮೆಂಟ್, ಯಾಕಂದರೆ ಇದು ಒಂದು ದೊಡ್ಡ ಆಸ್ಪತ್ರೆ, ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ. ಮತ್ತು ಕಾಸ್ಮೆಟಿಕ್ ಅಂದರೆ ಸೌಂದರ್ಯವರ್ಧಕ ಚಿಕಿತ್ಸೆಗಳಿದೆ, ಅದಕ್ಕೆ ಕೂದಲಿನ ಸಮಸ್ಯೆ ಇದ್ದರೆ ನಮಗೆ ಸಪ್ರೇಟ್ ಡಿಪಾರ್ಟ್ಮೆಂಟ್, ಸಪ್ರೇಟ್ ಎಕ್ಸ್ಪರ್ಟ್ಸ್ ಇದ್ದಾರೆ ಇದಕ್ಕೆ. ಸೊ ಪ್ರತಿಯೊಂದಕ್ಕೂ ಎಲ್ಲವನ್ನೂ ಸಿಗ್ತದೆ. ನಮ್ಮಲ್ಲಿ ಟೋಟಲ್ 7 ಜನ, ನಾವು 7 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ, ಸ್ಕಿನ್ ಸ್ಪೆಷಲಿಸ್ಟ್ ಇದ್ದೇವೆ. ಎಲ್ಲರೂ ವೆಲ್ ಟ್ರೈನ್ಡ್. ಮಾತ್ರವಲ್ಲ, ಕೆಲವೊಂದು ಸಬ್ ಸ್ಪೆಷಾಲಿಟಿಯಲ್ಲಿ ಎಕ್ಸ್ಟ್ರಾ ಟ್ರೈನಿಂಗನ್ನು ಪಡೆದವರು ಇದ್ದೇವೆ. ಚರ್ಮರೋಗ ಮಾತ್ರ ಅಲ್ಲ, ಸಬ್ ಸ್ಪೆಷಾಲಿಟೀಸ್ ಇದೆ ಚರ್ಮರೋಗ. ಫಾರ್ ಎಕ್ಸಾಂಪಲ್, ಅದು ಟ್ರೈಕಾಲಜಿ ಇರ್ಬೋದು, ಲೇಸರ್ ಚಿಕಿತ್ಸೆ ಇರ್ಬೋದು, ಅಥವಾ PRP ಚಿಕಿತ್ಸೆ ಯಾವುದು ಹೇಳ್ತೇವೋ ಅದು ಇರ್ಬೋದು. ಅದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಸಬ್ ಸ್ಪೆಷಾಲಿಟಿ ಟ್ರೈನಿಂಗ್ ಕೂಡ ಟ್ರೈನ್ಡ್ ಪೀಪಲ್ ಆರ್ ದೇರ್. ನಮ್ಮಲ್ಲಿ 20 ವರ್ಷ ಹಾಗೂ 20 ವರ್ಷಕ್ಕೂ ಮಿಗಿಲಾದ ಕನ್ಸಲ್ಟೆಂಟ್ಸು 2 ಜನ ಇದ್ದೇವೆ. ನಾನು ಇದ್ದೇನೆ, ನಾನು ಡಾಕ್ಟರ್ ಮಂಜುನಾಥ್ ಶೆಣೈ ಹಾಗೂ ಡಾಕ್ಟರ್ ವಿಶಾಲ್ ಅಮೀನ್, 20 ವರ್ಷಕ್ಕೂ ಮಿಗಿಲಾದ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್. ಡಾಕ್ಟರ್ ವಿಶಾಲ್ ಅಮೀನು ಎಕ್ಸ್ಪರ್ಟ್ಸ್ ಇನ್ ಕಾಸ್ಮೆಟಾಲಜಿ ಆ್ಯಂಡ್ ಲೇಸರ್ ಟ್ರೈನಿಂಗ್, ಲೇಸರ್ ಚಿಕಿತ್ಸೆ ವಿಷಯದಲ್ಲಿ ಅವರು ಎಕ್ಸ್ಟ್ರಾ ಟ್ರೈನಿಂಗನ್ನು ಪಡ್ಕೊಂಡಿರ್ತಾರೆ. ಸುಮಾರು 15 ವರ್ಷದಿಂದ ಲೇಸರ್ ಚಿಕಿತ್ಸೆಯಲ್ಲಿ ತಮ್ಮನ್ನು ತಾವು ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಅವರಿಗೆ ಅದರಲ್ಲಿ ಎಕ್ಸ್ಪರ್ಟ್ ಇದೆ. ಮತ್ತು ನಮ್ಮಲ್ಲಿ 5ರಿಂದ 15 ವರ್ಷ ಸರ್ವಿಸ್ ಇದ್ದ 3 ಜನ ಇದ್ದೇವೆ ನಾವು. 3 ಜನರಲ್ಲಿ ಇವರು ಕೂಡ ಬೇರೆ ಒಂದು ಸ್ಪೆಷಾಲಿಟಿ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಸ್ಪಂದನಾ ಅವರಿದ್ದಾರೆ. ಅವರು ಹೇರ್ ಚಿಕಿತ್ಸೆ ಮತ್ತು ಡರ್ಮೋಸ್ಕೋಪಿ, ಅಂದರೆ ಸ್ಕೋಪಿ ಯಾವ ಥರ ಸ್ಕೋಪಿ ಇದೆ, ಬೇರೆ ಬೇರೆ ಅದರಲ್ಲಿ ಗ್ಯಾಸ್ಟ್ರೋಸ್ಕೋಪಿ ಇರೋ ಅದೇ ಥರ ಚರ್ಮದಲ್ಲಿ ಒಂದು ಸ್ಕೋಪಿ ಎನ್ನುವಂಥ ಒಂದು ಈ ಚಿಕಿತ್ಸಾ ವಿಧಾನ ಇರ್ತದೆ. ಅದನ್ನು ಕೂಡ ಡಾಕ್ಟರ್ ಮಾಲ್ಕಮ್ ಪಿಂಟೋ ಇದ್ದಾರೆ. ಅವರು ಹೆಚ್ಚಾಗಿ ಕ್ಲಿನಿಕಲ್ ಡರ್ಮಟಾಲಜಿ, ಯಾವ್ದು ಜಾಸ್ತಿ ಈ ಕಾಮನ್ ಚರ್ಮ ರೋಗಗಳು ಅದರಲ್ಲಿ ಎಕ್ಸ್ಪರ್ಟೀಸ್ ಪಡ್ಕೊಂಡಿದ್ದಾರೆ. ಮತ್ತು ಡಾಕ್ಟರ್
ಅಮೀನಾ ಅಂತ ಇದ್ದಾರೆ, ಡಾಕ್ಟರ್ ಅಶ್ಮಿಯಾ ಇದ್ದಾರೆ, ಡಾಕ್ಟರ್ ಅಜ್ಮಲ್ ಅಂತ ಇದ್ದಾರೆ. ಇವರೆಲ್ಲರೂ ಸುಮಾರು 5 ವರ್ಷದವರೆಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟೀಸ್ ಇದ್ದೇವೆ. ಸೊ ಒಂದು ರೀತಿಯಲ್ಲಿ ನೋಡಬೇಕಾದ್ರೆ ನಿಮಗೆ ಇಷ್ಟೊಂದು ಫ್ಯಾಕಲ್ಟೀಸ್ ಇರುವಂಥ ಒಂದು ಪ್ಲೇಸ್ ಬಹಳ ಕಡಿಮೆ ಸಿಗುವಂಥದ್ದು. ಸೊ ಅಂಥ ಒಂದು ಎಕ್ಸ್ಪರ್ಟೀಸ್ ಇರುವಂಥ ಸೆಂಟರ್ ನಮ್ಮದು ಯೆನೆಪೋಯ ಮೆಡಿಕಲ್ ಕಾಲೇಜ್ ಚರ್ಮರೋಗ ವಿಭಾಗ ಆಗಿರುವಂಥದ್ದು. ಸರ್, ಇತ್ತೀಚಿನ ದಿನಗಳಲ್ಲಿ ಚರ್ಮದ ಆರೈಕೆಯ ಬಗ್ಗೆ ಜನರಲ್ಲಿರುವಂಥ ಅಪೇಕ್ಷೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸ್ಕೊಡ್ತೀನಿ. ಭಾಳ ಮುಖ್ಯ ಪ್ರಶ್ನೆ ಕೇಳಿದ್ರಿ ಪಾವನವರೇ. ಇವತ್ತು ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಜಾಯ್ನ್ ಆಗಿರೋದು 1995. ಆವಾಗ ಚರ್ಮರೋಗದ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ತಿಳುವಳಿಕೆ ಇರಲಿಲ್ಲ. ಭಾಳ ಜನ ಏನು ತಿಳ್ಕೊಳ್ತೀವಿ, ಚರ್ಮರೋಗ ಅಂದರೆ ಒಂದು ಸರ್ವಸಾಮಾನ್ಯ ಕಾಯಿಲೆ, ಏನೋ ಒಂದು ಕ್ರೀಮ್ ಹಚ್ಚಿದ್ರೆ ಹಾಗಾಗುತ್ತೆ. ಆದರೆ ಇವತ್ತು ಜನರಲ್ಲಿ ಆ ಅಭಿಪ್ರಾಯ ಪೂರ್ಣವಾಗಿ ಬದಲಾಗಿದೆ. ಚರ್ಮರೋಗಕ್ಕೆ ಸ್ಪೆಷಲಿಸ್ಟನ್ನೇ ಹುಡುಕೊಂಡು ಬರ್ತಿದ್ದಾರೆ ಇವತ್ತಿನ ಜನ. ಮಾತ್ರ ಅಲ್ಲ, ಚರ್ಮರೋಗ ಮಾತ್ರ ಅಲ್ಲ, ಬೇರೆ ನಾನು ಹೇಳಿದ್ನಲ್ಲ, ಬೇರೆ ಕೆಲವೊಂದು ಚಿಕಿತ್ಸಾ ವಿಧಾನಗಳೇನು ಚರ್ಮರೋಗದ ವ್ಯಾಪ್ತಿಯಲ್ಲಿ ಬರುವಂಥ ಬೇರೆ ನಾನು ಮೊದಲೇ ಹೇಳಿದಾಗೆ ಅವುಗಳೆಲ್ಲದಕ್ಕೂ ಸ್ಪೆಸಿಫಿಕ್ ಆಗಿ ಬರ್ತಾರೆ. ನಮ್ಮಲ್ಲಿ ಬರುವಾಗ ನಾನು ಲೇಸರ್ ಚಿಕಿತ್ಸೆಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ನನಗೆ ಕೂದಲಿನ ಸಮಸ್ಯೆಗೋಸ್ಕರ ನಮ್ಮಲ್ಲಿ ಬಂದು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೇನೆ. ಕೂದಲಿನ ವಿಷಯದಲ್ಲಿ ತುಂಬ ಜನ ನೀವು ನೋಡಿರ್ಬೋದು, ಎಲ್ಲರೂ ನಾವು ಹೇರ್ ಸ್ಪೆಷಲಿಸ್ಟ್ ಅದು ಇದು ಅಂತ ಬೋರ್ಡ್ ಹಾಕಿದ್ದೆ. ಆ ಥರ ಸಾಧ್ಯ ಇಲ್ಲ. ಕೂದಲು ಒಂದು ಸೈನ್ಸ್, ಅದನ್ನು ಪೂರ್ಣವಾಗಿ ಅರಿವಿರುವುದು ಚರ್ಮರೋಗ ತಜ್ಞರು ಮಾತ್ರ. ಕೂದಲಿನ ಆರೋಗ್ಯಕ್ಕೆ ನಾವು ಟ್ರೈಕಾಲಜಿಸ್ಟ್ ಅಂತೇಳಿ. ಡರ್ಮಟಾಲಜಿಸ್ಟ್ ಇಸ್ ದ ಓನ್ಲಿ ಟ್ರೈಕಾಲಜಿಸ್ಟ್. ಬೇರೆಯವರು ಹೇಳ್ಬೋದು, ಆದರೆ ಅದರ ಬಗ್ಗೆ ಪೂರ್ಣವಾದ ಜ್ಞಾನ ಯಾರಿಗೂ ಇರುವುದಿಲ್ಲ. ಯಾಕಂದರೆ ಆ ಕೂದಲಂದರೆ ಏನು, ಅದರ ಒಳಗಡೆ ರೂಟ್ಸ್ ಅಂದರೆ ಏನು, ರೂಟ್ಸ್ ಹೇಗೆ ಬೆಳೆಯುತ್ತದೆ, ಎಷ್ಟು ದಿನ ಬೆಳೆಯುತ್ತೆ, ಅದನ್ನು ಯಾವ ಥರ ಆರೈಕೆ ಮಾಡಬೇಕು, ಕೂದಲಿನ ಸಮಸ್ಯೆಗಳಲ್ಲಿ ಯಾವ ವಿಧಾನ. ಕೂದಲು ಉದುರುವಿಕೆ ಒಂದು ಕಾಯಿಲೆ ಅಲ್ಲ, ಕೂದಲು ಉದುರುವಿಕೆ ಒಂದು ಸಿಂಪ್ಟಮ್. ಅದರ ಕೆಳಗಡೆ 100 ಕಾಯಿಲೆಗಳಿರ್ಬೋದು. ಆ 100 ಕಾಯಿಲೆಯಿಂದಾಗಿ ಕೂದಲಿನ ಚಿಕಿತ್ಸೆ ಸಮಸ್ಯೆಗಳು ಬರ್ಬೋದು. ಅದನ್ನೆಲ್ಲವನ್ನು ಅರಿವಿರುವಂಥದ್ದು ಚರ್ಮರೋಗ ತಜ್ಞರಿಗೆ ಮಾತ್ರ. ಅಂದರೆ ಟ್ರೈಕಾಲಜಿಸ್ಟ್ ಆ್ಯಕ್ಚುಲಿ ಈಸ್ ಎ ಡರ್ಮಟಾಲಜಿಸ್ಟ್ ಇಸ್ ದ ಓನ್ಲಿ ಪ್ಯೂರ್ ಟ್ರೈಕಾಲಜಿಸ್ಟ್. ಸೊ ಆ ಥರ ಒಂದು ಎಕ್ಸ್ಟ್ರಾ ಟ್ರೈನಿಂಗ್ ಕೂಡ ಇದೆ. ಟ್ರೈಕಾಲಜಿಯಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ 1 ವರ್ಷ ಅಥವಾ 2 ವರ್ಷ ಟ್ರೈನಿಂಗ್ ಬೇರೆ ತೊಗೊಂಡವರು ಇರ್ತಾರೆ. ಸೊ ಅಂಥ ಒಂದು ಚಿಕಿತ್ಸೆಯ ಒಂದು ಮಟ್ಟಕ್ಕೆ ಚರ್ಮರೋಗ ವಿಭಾಗ ಬೆಳೆದು ಬಂದಿದೆ. ಸೊ ಇವತ್ತಿನ ದಿನಗಳಲ್ಲಿ ಜನರ ಎಕ್ಸ್ಪೆಕ್ಟೇಷನು ಜಾಸ್ತಿ ಇದೆ. ಹಾಗಿರುವಾಗ ನಾವು ಕೂಡ ಅದಕ್ಕೆ ಎಕ್ವಿಪ್ ಆಗಬೇಕು. ಅದು ಎಕ್ವಿಪ್ ಅಂದರೆ ಮೆಷಿನ್ಸ್ ಮಾತ್ರ ಅಲ್ಲ, ನಾವು ನಮ್ಮ ಸ್ಕಿಲ್ಗಳನ್ನು ಶಾರ್ಪನ್ ಮಾಡಬೇಕು. ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು 7 ಜನ ಇದನ್ನು ತಯಾರಾಗಿ ಕೂಲಂಕುಷವಾಗಿ ಪರೀಕ್ಷೆ ಮಾಡೋದು ಮಾತ್ರ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆ ಕೊಡುವಂಥ ಒಂದು ಫೆಸಿಲಿಟಿ ಈ ಆಸ್ಪತ್ರೆಯಲ್ಲಿ ಇದೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಚರ್ಮರೋಗದ ಬಗ್ಗೆ ನಾನು ಹೇಳಿದ್ದೇನೆ. ಮುಖ್ಯವಾಗಿ ಲೇಸರ್ ಚಿಕಿತ್ಸೆ ಅಂದ್ರೇನು, ಎಂಥ ಲೇಸರ್ಗಳು ನಮ್ಮ ಚರ್ಮರೋಗ ವಿಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ಅದರ ಸೇವೆ ವ್ಯಾಪ್ತಿ, ಅವುಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಯೆನೆಪೋಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮರೋಗ ವಿಭಾಗದ ಲೇಸರ್ ಕೊಠಡಿಯಲ್ಲಿ ಇಂದೀಗ ನಾವಿದ್ದೇವೆ. ಈ ಆಸ್ಪತ್ರೆ ಹಾಗೂ ಕಾಲೇಜು ಇಲ್ಲಿ ಸುಮಾರು 20 ವರ್ಷಗಳಿಂದ ಚರ್ಮರೋಗ ವಿಭಾಗದಲ್ಲಿ ನುರಿತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ, ಅದೇ ರೀತಿ ಕಾಸ್ಮೆಟಿಕ್ ಡರ್ಮಿಟಾಲಜಿ ಆ್ಯಂಡ್ ಲೇಸರ್ ಸರ್ಜರಿ ಇದರ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ವಿಶಾಲ್ ಅಮೀನ್ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಈ ಚರ್ಮರೋಗ ಚಿಕಿತ್ಸಾ ವಿಧಾನದಲ್ಲಿ ಬಳಸುವಂತಹ ವಿವಿಧ ರೀತಿಯ ಲೇಸರ್ಗಳು ಯಾವುದು ಮತ್ತು ಯಾವ ರೀತಿ ಚರ್ಮ ರೋಗ ಚಿಕಿತ್ಸೆಯನ್ನು ಲೇಸರ್ಗಳ ಮುಖಾಂತರ ನೀವು ಇಲ್ಲಿ ಮಾಡ್ತೀರಿ ಅಂತ ತಿಳಿಸ್ಕೊಡ್ಬೋದಾ? ನಮ್ಮಲ್ಲಿ ವಿವಿಧ ಟೈಪ್ ಲೇಸರ್ಸ್ ಇದೆ. ಎಸ್ಪೆಷಲಿ ಇದು ಪಿಗ್ಮೆಂಟೇಷನ್ ಲೇಸರ್, ಮುಖದಲ್ಲಿ ಕಪ್ಪು ಚುಕ್ಕೆ ಇರುವವರೆಗೆ ಬಂಗು ಪಿಗ್ಮೆಂಟೇಷನ್, ಇದಕ್ಕೆ ನಾವು ಕ್ಯೂಸ್ವೆಸ್ಟ್ ಎಂಡಿಯಾ ಲೇಸರ್ ಬಳಸ್ತೇವೆ. ಇದನ್ನು ಈವನ್ ಟ್ಯಾಟು ರಿಮೂವಲಿಗೆ ಕೂಡ ಯೂಸ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಆಕ್ನೆ ಸ್ಕಾರ್ ಟ್ರೀಟ್ಮೆಂಟಿಗೆ ಫ್ರ್ಯಾಕ್ಷನಲ್ CO2 ಲೇಸರ್ ಇರ್ತದೆ. ಇದು ಆಕ್ನೆ ಸ್ಕಾರ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ತದೆ ಮತ್ತು ಬರ್ನ್ ಸ್ಕಾರನ್ನು ಕೂಡ ಇದು ಟ್ರೀಟ್ಮೆಂಟ್ ಮಾಡಲಾಗ್ತದೆ ಇದರಲ್ಲಿ. ಮತ್ತು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟ್ರೀಟ್ಮೆಂಟ್ ಲೇಸರ್ ಹೇರ್ ರಿಡಕ್ಷನ್. ಈ ಲೇಸರ್ ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ ಫಾರ್ ಅನ್ವಾಂಟೆಡ್ ಹೇರ್ಸ್ ಆನ್ ದ ಫೇಸ್, ನಾಟ್ ಓನ್ಲಿ ಇನ್ ವುಮೆನ್ ಬಟ್ ಆಲ್ಸೋ ಇನ್ ಮೆನ್. ಮತ್ತು ಲೇಸರಿನ ಅರ್ಧ ಬಳಕೆ ನಿಮಗೆ ಸ್ಕಿನ್ ಟೈಟ್ನಿಂಗ್, ರಿಂಕಲ್ಸ್ ತೆಗಿಲಿಕ್ಕೆ ಇದೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸರ್, ಡರ್ಮಿಟಾಲಜಿ ಸರ್ಜರಿಯನ್ನು ಮಾಡ್ತೀರಿ ಈ ಮಿಷಿನ್ ಮೂಲಕ ಅಂತ ಹೇಳಿದ್ರಿ. ಸೊ ಯಾವುದೆಲ್ಲ ಏನು ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು ಇದರಲ್ಲಿ ರಿಮೂವ್ ಮಾಡಬಹುದು? ಇದು CO2 ಆಬ್ಲೇಟಿವ್ ಲೇಸರ್. ಇದರಲ್ಲಿ ನಾವು ಅನ್ವಾಂಟೆಡ್ ಗ್ರೋತ್ಸ್ ಅಂತ ಹೇಳಿದರೆ ಸ್ಕಿನ್ ಟ್ಯಾಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಚ್ಚೆ ಆಗಿರ್ಬೋದು, ಗ್ರೋತ್ಸ್, ಸಣ್ಣ ಸಣ್ಣ ಮೋಲ್ಸ್ ಇರ್ತದೆ, ಅದನ್ನು ಇದರಲ್ಲೇ ತೆಗಿಬೋದು. ಅದಲ್ಲದೆ ಕಾಲಡಿಯಲ್ಲಿರುವ ಆಣಿ, ಕೆಡು ಅಂತ ಹೇಳ್ತೇವೆ ನಾವು, ವೈರಲ್ ವಾಟ್ಸ್, ಇದನ್ನು ಕೂಡ ಇದರಲ್ಲಿ ಟಾರ್ಗೆಟ್ ಮಾಡ್ಬೋದು. ಇದರ ಅಡ್ವಾಂಟೇಜ್ ಏನಂತ ಹೇಳಿದರೆ, ಬೇರೆ ಸರ್ಜರಿಗಿಂತ ಇದರ ಅಡ್ವಾಂಟೇಜ್ ಅಂತ ಹೇಳಿದರೆ ವೂಂಡ್ ಹೀಲಿಂಗ್ ಇಸ್ ಬೆಟರ್ ಆ್ಯಂಡ್ ಲೆಸ್ ಡೌನ್ ಟೈಮ್. ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಕಡಿಮೆ. ಯಾಕಂತ ಹೇಳಿದರೆ ಲೇಸರ್ ಟಚ್ ಮಾಡಿ ನಾವು ತೆಗೆಯೋದಲ್ಲ, ಟಚ್ ಮಾಡದೆ ನಾವು ಸರ್ಜರಿ ಮಾಡುವಂಥ ವಿಧಾನ ಇದು ಲೇಸರಲ್ಲಿ. ಸೊ ಇದರಿಂದ ಯೂಸ್ ಮಾಡಿದರೆ ಪರ್ಮನೆಂಟ್ ಆಗಿ ಅವರಿಗೆ ಅದರಿಂದ ಪರಿಹಾರ ಸಿಗ್ತದೆ? ಇದರಲ್ಲಿ ಪರ್ಮನೆಂಟ್ ಆಗಿ ಅದನ್ನು ತೆಗಿಬೋದು. ಸರ್, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ
ಏನಂದರೆ ಅನ್ವಾಂಟೆಡ್ ಹೇರ್ಸ್ಗಳನ್ನು ನಾವು ಮುಖದಲ್ಲಿ ಹೆಚ್ಚಾಗಿ ನೋಡ್ತೇವೆ. ಸೊ ಇದನ್ನು ಯಾವ ರೀತಿ ಈ ಲೇಸರ್ ಚಿಕಿತ್ಸೆ ಮೂಲಕ ಅದನ್ನು ರಿಮೂವ್ ಮಾಡ್ಬೋದು ಮತ್ತು ಅದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ? ಓಕೆ, ನಾವಿಲ್ಲಿ ಲೇಸರ್ ಚಿಕಿತ್ಸೆಯನ್ನು ಯೂಸ್ ಮಾಡ್ತೇವೆ. ಇದು ಲೇಸರ್ ಹೇರ್ ರಿಮೂವಲ್. ಇದರ ಟೆಕ್ನಾಲಜಿ ಲಾಂಗ್ ಪಲ್ಸ್ ಇಂಡಿಯಾಗ್ ಲೇಸರ್. ಇದು ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಇದು ಯಾವ ಮೈ ಬಣ್ಣ, ಯಾವುದು ಸ್ಕಿನ್ ಟೋನ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ಆದರೆ ಹೆಂಗಸರಲ್ಲಿ ಮುಖದಲ್ಲಿ ಥಿಕ್ ಹೇರ್ಸ್ ದಟ್ಟನೆ ಹೇರ್ ಬರುವಾಗ ನಾವು ಫಸ್ಟ್ ಹಾರ್ಮೋನಲ್ ಇವ್ಯಾಲ್ಯೂಯೇಷನ್ ಮತ್ತು ಮೆಡಿಕಲ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಅದು ಮಾಡಿ ಆದಮೇಲೆ ನಾವು ಲೇಸರ್ ಯೂಸ್ ಮಾಡ್ಬೋದು. ಇದು ಲಾಂಗ್ ಪಲ್ಸ್ ಇಂಡಿಯಾಗ್ ಲೇಸರ್ ನಿಮಗೆ ಮಿನಿಮಮ್ ಆಗಿ 6 to 8 ಸೆಷನ್ಸ್ ಬೇಕಾಗುತ್ತೆ. ಮಂತ್ಲಿ ಒನ್ಸ್ ಇನ್ ಎನ್ ಇಂಟರ್ವಲ್ ಆಫ್ 4 to 6 weeks ಡಿಪೆಂಡಿಂಗ್ ಆನ್ ದ ಹೇರ್ ಗ್ರೋತ್. ಮತ್ತು ಇದು ಎಫೆಕ್ಟಿವ್ ಹೇಗಂತ ಹೇಳಿದರೆ ಆಲ್ಮೋಸ್ಟ್ ಪರ್ಮನೆಂಟಾಗಿ ರಿಡಕ್ಷನ್ ಮಾಡ್ಬೋದು. ಹೇರ್ಸನ್ನು, ದಟ್ಟನೆ ಇದ್ದ ಕೂದಲನ್ನು ತಿನ್ ಮಾಡ್ಬೋದು. ಇದನ್ನು ಪರ್ಮನೆಂಟಾಗಿ ರಿಮೂವಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಮೇಂಟೆನೆನ್ಸಸ್ ಬೇಕಾಗುತ್ತೆ. ಪ್ಲಸ್ ಇದು ಹೆಂಗಸರಲ್ಲಿ ಮಾತ್ರ, ಮುಖದಲ್ಲಿ ಮಾತ್ರ ಅಲ್ಲ, ಫುಲ್ ಬಾಡಿಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಎಲ್ಲಿ ನಿಮಗೆ ಥಿಕ್ ಹೇರ್ಸ್ ಇರುತ್ತೆ ಅಲ್ಲಿ ಟಾರ್ಗೆಟ್ ಮಾಡ್ಬೋದು. ಮತ್ತು ಇದು ಹೆಂಗಸರಲ್ಲಿ ಮಾತ್ರ ಅಲ್ಲ, ಈವನ್ ಗಂಡಸರಲ್ಲಿ ಕೂಡ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಬಿಯರ್ಡ್ ಶೇಪಿಂಗ್, ಚೆಸ್ಟ್ ಹೇರ್, ಬ್ಯಾಕ್ ಹೇರನ್ನೆಲ್ಲ ಗಂಡಸರಲ್ಲಿ ಯೂಸ್ ಮಾಡ್ಬೋದು. ಸರ್, ಇವಾಗ ಲೇಸರ್ ಚಿಕಿತ್ಸೆಯಿಂದ ಆಗುವಂತಹ ಒಂದು ಉಪಯೋಗಗಳು, ಅದೇ ರೀತಿ ಅಡ್ಡ ಪರಿಣಾಮಗಳು, ಸೊ ಇದರ ಬಗ್ಗೆ ತಿಳಿಸ್ಕೊಡ್ತೀರಾ? ಒಂದು ಅಡ್ವಾಂಟೇಜಸ್ ಏನಂತ ಹೇಳಿದರೆ, ಇದು ಸ್ಪೆಸಿಫಿಕ್ ವೇವ್ ಲೆಂತ್ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಇದು ಸ್ಪೆಸಿಫಿಕ್ ಟಿಶ್ಯೂಸ್ ಮೇಲೆ ಪರಿಣಾಮ ಮಾಡ್ತದೆ ಮತ್ತು ಸರೌಂಡಿಂಗ್ ಸ್ಕಿನ್ ಅನ್ನೋದು ಸ್ಪೇರ್ ಮಾಡ್ತದೆ. ಹಾಗಾಗಿ ನಿಮಗೆ ಮಾಡಿ ಆದಮೇಲೆ ಡಿಸ್ಕಂಫರ್ಟ್ ಕಡಿಮೆ ಇರುತ್ತೆ ಮತ್ತು ವೂಂಡ್ ಹೀಲಿಂಗ್ ಬೆಟರ್ ಇರುತ್ತೆ ಮತ್ತು ಫಾಸ್ಟ್ ಹೀಲಿಂಗ್ ಇರುತ್ತೆ ಇದರಲ್ಲಿ. ಮತ್ತು ಚಾನ್ಸಸ್ ಆಫ್ ಸ್ಕಿನ್ ಇನ್ಫೆಕ್ಷನ್ ಈಸ್ ವೆರಿ ವೆರಿ ಲೆಸ್ ಕಂಪೇರ್ಡ್ ಟು ಅದರ್ ಸರ್ಜಿಕಲ್ ಪ್ರೊಸೀಜರ್ಸ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ಡಿಸ್ಅಡ್ವಾಂಟೇಜಸ್. ನಮಗೆ ನೀವು ನೋಡಿರ್ಬೋದು ಎಲ್ಲ ಕಡೆ ಲೇಸರ್ಸ್ ಯೂಸ್ ಮಾಡ್ತಾರೆ, ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಬೈ ಎ board certified dermatologist, because we understand the physics and we understand the skin better than anybody else, because we have done an extensive study on skin and its structures. So there are disadvantages. Post laser we have to take proper care. Disadvantage ಏನಂತ ಹೇಳಿದರೆ, there can be side effects like secondary infection. Immediately ಲೇಸರ್ ಮಾಡಿ ಆದಮೇಲೆ ರೆಡ್ನೆಸ್ ಇರ್ಬೋದು, ಪಿಗ್ಮೆಂಟೇಷನ್ ಬರ್ಬೋದು 2-3 days ಆದಮೇಲೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೌ ಟು ಹ್ಯಾಂಡಲ್ ದ ಸೈಡ್ ಎಫೆಕ್ಟ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿರಬೇಕು. ಮತ್ತು ಡರ್ಮಟಾಲಜಿಸ್ಟ್ ಬೀಯಿಂಗ್ ಎ ಡರ್ಮಟಾಲಜಿಸ್ಟ್ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್ ಟು ಹ್ಯಾಂಡಲ್ ದ ಸೈಡ್ ಎಫೆಕ್ಟ್ಸ್ ಕಾಸ್ಡ್ ಬೈ ಲೇಸರ್ಸ್. ಸೊ ಹಾಗಾಗಿ ಈ ಲೇಸರ್ ಚಿಕಿತ್ಸೆಯಿಂದ ಇಂಟೆಕ್ ಮೆಡಿಸಿನ್ಸ್ ಇಲ್ಲದೆ ಡೈರೆಕ್ಟಾಗಿ ಆ ಚರ್ಮಕ್ಕೆ ಕೊಡುವಂಥ ಚಿಕಿತ್ಸೆ ಅಂತ ಹೇಳ್ತೀರಿ? ಎಲ್ಲ ಕಂಡೀಷನ್ಸ್ ಅಲ್ಲ, ಕೆಲವು ಕಂಡೀಷನ್ಸ್ ನಾವು ಪೋಸ್ಟ್ ಕೇರ್ ಅಂತ ಹೇಳಿರುತ್ತೆ, ಅದನ್ನು ಫಾಲೋ ಮಾಡಬೇಕಾಗ್ತದೆ. ಸರ್, ಇಷ್ಟೊತ್ತು ಈ ಅನ್ವಾಂಟೆಡ್ ಹೇರ್ ರಿಮೂವಲ್ ಬಗ್ಗೆ, ಅದೇ ರೀತಿ ವಿವಿಧ ರೀತಿಯ ಲೇಸರ್ನ ಉಪಯೋಗಗಳು, ಅದರ ವಿಧಾನಗಳು, ಪ್ರಯೋಜನ ರೀತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಸೊ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೆಚ್ಚಾಗಿ ಹದಿಹರೆಯದ ಮಕ್ಕಳಲ್ಲಿ ನಾವು ಈ ಪಿಂಪಲ್ಸನ್ನು, ಮೊಡವೆ ಗುಳ್ಳೆಗಳನ್ನು, ಮೊಡವೆ ಕಲೆಗಳನ್ನು ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು? ಸೊ ಯೂಶಲಿ ಏನಾಗುತ್ತೆ, ಡ್ಯೂರಿಂಗ್ ಅಡಾಲೆಸೆನ್ಸ್ ಏಜ್ ನಮ್ಮಲ್ಲಿ ಹಾರ್ಮೋನ್ ಇದು ಪ್ರಭಾವ ಇರ್ತದೆ. ಸೊ ಬಿಕಾಸ್ ಆಫ್ ಹಾರ್ಮೋನ್ಸ್ ಏನಾಗುತ್ತೆ, ನಮ್ಮ ಫೇಸಲ್ಲಿ ಸೆಬೇಷಸ್ ಇಲ್ಲಾಂದರೆ ಆಯಿಲ್ ಗ್ಲ್ಯಾಂಡ್ಸ್ ಗ್ರಂಥಿ ಇರುತ್ತೆ. ಸೊ ಅದರಿಂದ ಜಾಸ್ತಿ ಆಯಿಲ್ ಅಥವಾ ಸೀಬಮ್ ಅಂತ ಹೇಳ್ತೀವಿ, ಸೊ ಅದು ಪ್ರೊಡ್ಯೂಸ್ ಆಗಿ ಅದು ಬ್ಲಾಕ್ ಆಗುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಅದು ಇರೋದು ಫಸ್ಟ್ ರೀಸನ್. ಸೆಕೆಂಡ್ ಫ್ಯಾಕ್ಟರ್ ಈಸ್ ನಮ್ಮ ಡಯಟ್. ಕೆಲವು ಬಾರಿ ನಾವು ಆದಷ್ಟು ಮಿಲ್ಕ್ ಪ್ರಾಡಕ್ಟ್ಸ್, ಸ್ವೀಟ್ ಎಲ್ಲ ಕನ್ಸ್ಯೂಮ್ ಮಾಡಿದರೆ ಅದರಲ್ಲಿ ಟ್ರಿಗರ್ ಆಗ್ಬೋದು. ಮತ್ತು ಹಲವಾರು ಜನ ಈಗ ಆನ್ಲೈನಲ್ಲಿ ಕ್ರೀಮ್ ತೊಗೊಳ್ಳೋದು, ಅಪ್ಲೈ ಮಾಡೋದು ಅದನ್ನು. ಸೊ ಕೆಲವರಿಗೆ ಅದರ ಇರಿಟೇಷನಲ್ಲಿ ಕೂಡ ಪಿಂಪಲ್ಸ್ ಬರ್ಬೋದು. ಮತ್ತು ಕೆಲವರಿಗೆ ಎಸ್ಪೆಷಲಿ ಲೇಡೀಸಲ್ಲಿ ಅವರು ಪೀರಿಯಡ್ಸ್ ನಾರ್ಮಲ್ ಇರೋದಿಲ್ಲ. ಸೊ ಆ ಥರ ಅಬ್ನಾರ್ಮ್ಯಾಲಿಟೀಸ್ ಪೀರಿಯಡ್ಸಲ್ಲಿ ಇರುವಾಗ ತುಂಬ ಜನರಿಗೆ ಅದರಿಂದ ಕೂಡ ಪಿಂಪಲ್ಸ್ ಬರ್ಬೋದು. ಸೊ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕಾರಣಗಳು ಪಿಂಪಲ್ಸ್ ಬರಲಿ. ಓಕೆ, ಹಾಗಾಗಿ ಚರ್ಮ ಅಂತ ಹೇಳಿದ ಲೆಕ್ಕದಲ್ಲಿ ಹೇಳಿದರೆ, ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರದ ಸೆನ್ಸಿಟಿವಿಟಿ ಇರಬಹುದು ಅಂತ ಹೇಳಿ. ಹೌದು, ಎಸ್ಪೆಷಲಿ ಪಿಂಪಲ್ಸ್ ಇದ್ದವರಿಗೆ ಯೂಶಲಿ ಆಯಿಲಿ ಸ್ಕಿನ್ ಇರುತ್ತೆ. ಸೊ ದಟ್ ಈಸ್ ಹೌ ನಮಗೆ ಸಾಧಾರಣ ಮಟ್ಟಿಗೆ ಗೊತ್ತಾಗುತ್ತೆ ಅವರಿಗೆ ಪಿಂಪಲ್ಸ್ ಇರುವ ಚಾನ್ಸಸ್ ಜಾಸ್ತಿ ಅಂತ. ಮತ್ತು ಇನ್ನೊಂದು, ಸಪೋಸ್ ನಿಮ್ಮ ಪೇರೆಂಟ್ಸಿಗೆ ತುಂಬ ಜಾಸ್ತಿ ಪಿಂಪಲ್ಸ್ ಇತ್ತು, ಅದು ನಮಗೆ ಹೇಗೆ ಗೊತ್ತಾಗೋದಂದರೆ, ನಾವು ಅವರ ಫೇಸ್ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದರದ್ದು ಕಲೆ ಇರ್ತದೆ. ಸೊ ಅಂಥ ಡೀಪ್ ಕಲೆಗಳು ಇದ್ದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅವರಿಗೂ ಇದ್ದರೆ ಮಕ್ಕಳಿಗೂ ಬರುವ ಚಾನ್ಸಸ್ ಇರ್ತದೆ. ಯೂಶಲಿ ಹೆರಿಡಿಟರಿ ಕಾಸಸ್ ಕೂಡ ಇರ್ಬೋದು. ಹೌದು ಸರ್, ಇವಾಗ ಈ ಔಷಧಿಗಳಲ್ಲದೆ ಈಗ ಮೊಡವೆಗಳಿಗೆ ಹೆಚ್ಚಾಗಿ ಕ್ರೀಮ್ಸ್ಗಳನ್ನು ಯೂಸ್ ಮಾಡ್ತಾರೆ, ಹೆಚ್ಚಾಗಿ ಹದಿಹರೆಯದ ಮಕ್ಕಳು. ಸೊ ಅದಲ್ಲದೆ, ಔಷಧ ಇಲ್ಲದೆ ಯಾವ ರೀತಿ ನಾವು ಮೊಡವೆ ಕಲೆಗಳನ್ನು ಯಾವ ರೀತಿ ಅದನ್ನು ರಿಮೂವ್ ಮಾಡ್ಬೋದು?
ಸೊ ಆ್ಯಕ್ಚುಲಿ ಅದು ಡಿಪೆಂಡ್ ಆಗುತ್ತೆ ಯಾವ ಟೈಪ್ ಮೊಡವೆ ಇದೆ ಅಂತ ಹೇಳಿ. ಸೊ ಸಪೋಸ್ ತುಂಬ ಮೈಲ್ಡ್ ಇದ್ದರೆ ವಿ ಕ್ಯಾನ್ ಗೋ ಫಾರ್ ಕ್ರೀಮ್ಸ್ ಇಟ್ ಸೆಲ್ಫ್. ಮತ್ತು ಇನ್ನೊಂದು ಏನಂದರೆ ಸಪೋಸ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಸೊ ಹಾಗಾದರೆ ವಿ ಮೇ ಹ್ಯಾವ್ ಟು ಡೂ ಲೈಫ್ ಸ್ಟೈಲ್ ಚೇಂಜಸ್ ಮಾಡಲಿಕ್ಕೆ ಇರ್ಬೋದು. ಫಾರ್ ಎಕ್ಸಾಂಪಲ್ ತೋರದವರಿದ್ದರೆ ಸ್ವಲ್ಪ ದೇ ಮೇ ಟ್ರೈ ಟು ರೆಡ್ಯೂಸ್ ವೆಯ್ಟ್ ಲಾಸ್ ಇಸ್ ಇಂಪಾರ್ಟೆಂಟ್. ಮತ್ತು ವಿದೌಟ್ ಕನ್ಸಲ್ಟಿಂಗ್ ಡರ್ಮಟಾಲಜಿಸ್ಟ್ ಆದಷ್ಟು ಕ್ರೀಮ್ಗಳು ಹಚ್ಚೋದು ಅದನ್ನು ಅವಾಯ್ಡ್ ಮಾಡಬೇಕು. ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅದೆಲ್ಲ ಇಟ್ ಇಸ್ ಬೆಟರ್ ಟು ಕನ್ಸಲ್ಟ್ ಆ್ಯಂಡ್ ಆಲ್ವೇಸ್ ಯೂಸ್, ಅದು ದಟ್ ಈಸ್ ಒನ್ ಥಿಂಗ್. ಮತ್ತು ಸ್ವಲ್ಪ ಸಿವಿಯರ್ ಇದ್ದರೆ ಡೆಫಿನೆಟ್ಲಿ ಟ್ಯಾಬ್ಲೆಟೇ ಕೊಡಬೇಕಾಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಮತ್ತು ನಮ್ಮಲ್ಲಿ ಕ್ರೀಮ್ಸ್ ಮತ್ತು ಟ್ಯಾಬ್ಲೆಟ್ ಬಿಟ್ಟರೆ ವಿ ಆಲ್ಸೋ ಹ್ಯಾವ್ ಪ್ರೊಸೀಜರ್ಸ್. ಓಕೆ, ನಮ್ಮಲ್ಲಿ ಅಂದರೆ ಸಪೋಸ್ ಕೆಲವು ಮೊಡವೆಗಳು ಕ್ರೀಮಲ್ಲಿ ಹೋಗೋದಿಲ್ಲ, ಅದನ್ನು ನಮ್ಮಲ್ಲಿ ಒಂದು ಕೊಮೆಡೋನ್ ಎಕ್ಸ್ಪ್ರೆಷನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಸೊ ಅದರಲ್ಲಿ ನಾವು ಅದನ್ನು ವಿ ಕ್ಯಾನ್ ಪ್ರೆಸ್ ಇಟ್ ಆ್ಯಂಡ್ ವಿ ಕ್ಯಾನ್ ರಿಮೂವ್ ಇಟ್. ಸೊ ಅಂದರೆ ಡರ್ಮಟಾಲಜಿಸ್ಟ್ ಮಾಡಿದರೆ ದೇ ವಿಲ್ ಡೂ ಇಟ್ ಇನ್ ದ ರೈಟ್ ಮೆಥಡ್ಸ್ ಆ್ಯಕ್ಚುಲಿ, ಅದು ಒಂದು. ಸೆಕೆಂಡ್, ಅದನ್ನು ಬಿಟ್ಟು ಪೀಲಿಂಗ್ ಅಂತ ಒಂದು ಪ್ರೊಸೀಜರ್ ಇದೆ. ಇದರಲ್ಲಿ ನಾವು ಮೆಡಿಸನನ್ನು ಹಚ್ತೀವಿ ಸ್ವಲ್ಪ ಟೈಮ್ ಮತ್ತು ನಾವು ವಾಶ್ ಮಾಡ್ತೀವಿ. ಸೊ ಅದರಲ್ಲಿಯೂ ಪಿಂಪಲ್ಸಿಗೂ ಹೆಲ್ಪ್ ಆಗುತ್ತೆ, ಕಲೆಗೂ ಹೆಲ್ಪ್ ಆಗುತ್ತೆ. ಮತ್ತು ಪರ್ಸೆ ನಮಗೆ ಕಲೆಗೆ ಅದೊಂದು ಹೊಂಡ ಎಲ್ಲ ಬಿದ್ದರೆ ವಿ ಆಲ್ಸೋ ಹ್ಯಾವ್ ಲೇಸರ್ ಅಂತ ನಮ್ಮಲ್ಲಿ ಮೆಷಿನ್ಸ್ ಇದ್ದಾವೆ. ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಈ ಮೊಡವೆ ಕಲೆಗಳನ್ನು ತಡೆಗಟ್ಟುವಲ್ಲಿ, ಪಿಂಪಲ್ಸ್ಗಳನ್ನು ರಿಮೂವ್ ಮಾಡುವಲ್ಲಿ ಈ ಲೇಸರ್ಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಸರ್? ಸೊ ಲೇಸರ್ ಫಾರ್ ಆ್ಯಕ್ನೆ ಹೇಳಿದರೆ ಪಿಂಪಲ್ಸಿಗೆ ದರ್ ಆರ್ 2 ಟೈಪ್ಸ್. ಪರ್ಸೆ ಪಿಂಪಲ್ಸಿಗೆ ಲೇಸರ್ ಅಂತ ಇದೆ, ಪ್ಲಸ್ ಕಲೆಗಂತ ಬೇರೆ ಲೇಸರ್ ಇದೆ. ಸೊ ಇದು ನಾವು ನೋಡ್ತಾ ಇರುವ ಮೆಷಿನ್, ದಿಸ್ ಇಸ್ ಬೇಸಿಕ್ಲಿ ಫಾರ್ ಕಲೆ, ಅಂದರೆ ಸ್ಕಾರ್ಸ್ ಆಗ್ತವೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ಒಬ್ಬರಿಗೆ ಪಿಂಪಲ್ಸ್ ಆದಮೇಲೆ ಅದರದ್ದು ಡೀಪರ್ ಪಿಂಪಲ್ಸ್ ಆದಮೇಲೆ ಏನಾಗುತ್ತೆ, ನಮ್ಮ ಸ್ಕಿನ್ನಲ್ಲಿ ಕೊಲಾಜನ್ ಅಂತ ಇರುತ್ತೆ, ಅದು ಕರೆಕ್ಟಾಗಿ ಫಾರ್ಮ್ ಆಗಿರಲ್ಲ. ಸೊ ಇದನ್ನು ನಾವು ಏನು ಮಾಡ್ತೀವಿ, ವಿತ್ ದಿಸ್ ವಿ ಕ್ಯಾನ್ ಟಾರ್ಗೆಟ್ ದೋಸ್ ಕೊಲಾಜನ್ ಏರಿಯಾಸ್, ಮತ್ತು ಅದನ್ನು ಹೊಸದಾಗಿ ಲೇ ಆಗುವಾಗ ಅದು ಸ್ಕಾರ್ ಬೆಟರ್ ಆಗ್ತದೆ ಆ್ಯಕ್ಚುಲಿ. ಸೊ ಅಂದರೆ ಜನರಲ್ಲಿ ಒಂದು ರಾಂಗ್ ನೋಷನ್ ಅಂತ ಇದೆ, ಲೇಸರಲ್ಲಿ ಕ್ಯಾನ್ಸರ್ ಬರ್ತದೆ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಆ್ಯಕ್ಚುಲಿ. So many people have this misconception. So what we want to clarify here is laserally cancer ಆಗೋದಿಲ್ಲ. So we take utmost precautions and it gives good results also actually. ಮಾತ್ರ only thing is repeatedly ಮಾಡಬೇಕಾಗುತ್ತೆ, at least 4 to 5 settings based on ಯಾವ ಸ್ಟೇಜಲ್ಲಿ ಪಿಂಪಲ್ಸ್ ಇದೆ, ಸ್ಕಾರ್ಸ್ ಹೇಗಿದೆ ಅದನ್ನು ನೋಡಿ ದ ಡರ್ಮಟಾಲಜಿಸ್ಟ್ ವಿಲ್ ಟೇಕ್ ಅ ಡಿಸಿಷನ್. ನಮ್ಮಲ್ಲಿ ಫಿಕ್ಸ್ಡ್ ಅಂತ ಇರೋದಿಲ್ಲ, ಒಬ್ಬೊಬ್ಬರು ಪೇಷಂಟನ್ನು ನೋಡಿ ನಾವು ಅಸೆಸ್ ಮಾಡಿ ಮತ್ತು ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಟೈಮ್ ಮಾಡಬೇಕು. ಮತ್ತು ಅದರಲ್ಲಿ ಸ್ವಲ್ಪ ರೆಡ್ನೆಸ್ ಸ್ವೆಲ್ಲಿಂಗ್ ಇರುತ್ತೆ. ಸೊ ಯೂಶ್ವಲಿ ನಾವು ಏನಾದರೂ ಫಂಕ್ಷನ್ ಇದ್ದರೆ ನಾವು ಆವಾಗ ಮಾಡಲ್ಲ, ವಿ ಗಿವ್ ಅ ಗುಡ್ ಗ್ಯಾಪ್ ಸೊ ದಟ್ ರೆಡ್ನೆಸ್ ಎಲ್ಲ. ಮತ್ತು ಇಂಪಾರ್ಟೆಂಟ್ ಇಸ್ ಈ ಲೇಸರ್ ಮಾಡಿದ ಮೇಲೆ ಸನ್ ಪ್ರೊಟೆಕ್ಷನ್, ಜಾಸ್ತಿ ಬಿಸಿಲಿಗೆ ಹೋಗಬಾರ್ದು, ಅಂದರೆ ಸನ್ಸ್ಕ್ರೀನ್ ಹಚ್ಚಬೇಕು, ಅಂಬ್ರೆಲ್ಲ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಸರ್, ಇಷ್ಟು ಹೊತ್ತು ಮೊಡವೆ ಕಲೆಗಳು, ಮೊಡವೆ ಗುಳ್ಳೆಗಳು ಇದನ್ನು ಯಾವ ರೀತಿ ನಿವಾರಿಸ್ಕೊಳ್ಬೋದು, ಹೆಲ್ದಿ ಲೈಫ್ ಸ್ಟೈಲನ್ನು ಇನ್ಕಲ್ಕೇಟ್ ಮಾಡಿ, ಸೊ ಅದೇ ರೀತಿ ಯಾವ ರೀತಿ ಲೇಸರ್ ಚಿಕಿತ್ಸೆಗಳನ್ನು ತಗೊಳ್ಬೋದು ಅಂಥೇಳಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ಸರ್. ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮರೋಗ ವಿಭಾಗದ ಚರ್ಮರೋಗ ತಜ್ಞೆಯಾದಂತಹ, ಅದೇ ರೀತಿ ಕಾಸ್ಮೆಟಿಕ್ ಡರ್ಮಿಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಶ್ಮಿಯಾ ರಜಾಕ್ ಇವರು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನಮ್ಮ ಮುಖಗಳಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ ಕಪ್ಪು ಕಲೆಗಳು, ಸೊ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬಹುದು? ಓಕೆ, ತುಂಬ ಥರದ್ದು ಚಿಕಿತ್ಸೆ ಇದೆ ಬ್ಲ್ಯಾಕ್ ಮಾರ್ಕ್ಸ್ಗೆ, ಅಂದರೆ ಕಪ್ಪು ಕಲೆಗೆ. ಒಂದಿರೋದು ನಾವು ಜಸ್ಟ್ ಕ್ರೀಮ್ಸ್ನಲ್ಲಿ ನೋಡ್ತೇವೆ ಹೇಗೆ ಇಂಪ್ರೂವ್ಮೆಂಟ್ ಉಂಟಾ ಅಂತ. ಅಷ್ಟು ಕೆಲವ್ರಿಗೆ ಸ್ವಲ್ಪ ಬೇಗ ಇಂಪ್ರೂವ್ಮೆಂಟ್ ಬೇಕು, ಸೊ ಅವ್ರಿಗೆ ನಾವು ಕೆಮಿಕಲ್ ಪೀಲಿಂಗ್ ಇಲ್ಲಾಂದರೆ ಲೇಸರ್ ಟ್ರೀಟ್ಮೆಂಟು ಸಹ ಮಾಡ್ತೇವೆ. ಸೊ ಈ ಕೆಮಿಕಲ್ ಪೀಲಿಂಗ್ ಅಂದರೆ ಏನು ಮೇಡಮ್? ಕೆಮಿಕಲ್ ಪೀಲಿಂಗ್ ಅಂದರೆ ಒಂದು ಸಿಂಪಲ್ OP ಪ್ರೊಸೀಜರ್ ಅದು, ಎಲ್ಲಿ ನಾವು ಒಂದು ಪೀಲಿಂಗ್ ಸೊಲ್ಯೂಷನ್ ಮುಖಕ್ಕೆ ಹಾಕಿ ಒಂದು 2 to 3 minutes ಮುಖಕ್ಕೆ ಹಾಕ್ತೇವೆ ಮತ್ತು ವಾಶ್ ಮಾಡ್ತೇವೆ. ಸೊ ಅದರಿಂದ ಏನಾಗ್ತದೆ ಅಂದರೆ ನಮ್ಮದು ಚರ್ಮದಲ್ಲಿ ತುಂಬ ಲೇಯರ್ಸ್ ಇದೆ, ಓಕೆ, 4 to 5 ಲೇಯರ್ಸ್ ಇದೆ. ಅದರಿಂದ ಒಂದು ಟಾಪ್ ಮೋಸ್ಟ್ ಲೇಯರ್ ಇದೆ ಸ್ಟ್ರಾಟಮ್ ಕಾರ್ನಿಯಮ್ ಅಂತ, ಅದು ಒಡೆದು ಹೋಗ್ತದೆ. ಮತ್ತು ಕೆಳಗೆ ಇರೋದು ಸ್ಕಿನ್ ಉಂಟಲ್ಲ ಅದು ಮೇಲೆ ಬಂದು ಅದರಿಂದ ಏನಾಗ್ತದೆ, ನಮ್ಮದು ಪಿಗ್ಮೆಂಟೇಷನ್ ಕಡಿಮೆ ಆಗ್ತದೆ, ಪಿಂಪಲ್ಸ್ ಕಡಿಮೆ ಆಗ್ತದೆ, ಮತ್ತು ಆಯ್ಲಿನೆಸ್, ಕೆಲವರಿಗೆ ಸೀಬಮ್ ಪ್ರೊಡಕ್ಷನ್ ಅಂತ ಜಾಸ್ತಿ ಇರ್ತದೆ ಕೆಲವರಿಗೆ, ಸೊ ಆಯ್ಲಿನೆಸ್ಸು ಸಹ ಕಡಿಮೆ ಆಗ್ತದೆ ಈ ಕೆಮಿಕಲ್ ಪೀಲಿಂಗ್ ನಲ್ಲಿ. ಓಕೆ, ಆ್ಯಂಡ್ ತುಂಬ ಥರದ್ದು ಕೆಮಿಕಲ್ ಪೀಲಿಂಗ್ ಸೊಲ್ಯೂಷನ್ಸ್ ಇದೆ. ಕೆಲವರು ಈ ಥರದ್ದು ಕೆಮಿಕಲ್ ಪೀಲಿಂಗ್ನಲ್ಲಿ ನಾವು ಜಾಸ್ತಿ ಪಿಂಪಲ್ ಇಲ್ಲಾಂದರೆ ಪಿಗ್ಮೆಂಟೇಷನ್ಗೆ ಇದ್ದರೆ ಈ ಥರದ್ದು ಕೆಮಿಕಲ್ ಪೀಲಿಂಗ್ ಸೊಲ್ಯೂಷನ್ ಹಾಕ್ತೇವೆ. ಇಲ್ಲಾಂದರೆ ಇದು ಸ್ವಲ್ಪ ನಮ್ಮದು ಸುಪೀರಿಯರ್ ಪ್ರಾಡಕ್ಟ್. ಓಕೆ, ಇದು ನಾವು ರೆಟಿನಾಲ್ ಪೀಲ್ ಅಂತ ಹೇಳ್ತೇವೆ. ಇದು ನಾವು ಆ್ಯಂಟಿ ಏಜಿಂಗ್ ಪ್ರೊಸೀಜರ್, ಅಂದರೆ ಸ್ಟೇ ಆನ್ ಪೀಲ್ 4 to 6 hours ಹಚ್ಚಿ ಮತ್ತು ಅದು ಫೇಸ್ ವಾಶ್ ಮಾಡ್ತೇವೆ. ಇದರಲ್ಲಿ ಏನಾಗ್ತದೆ, ವಿಸಿಬಲ್ ಸ್ಕಿನ್ ಪೀಲಿಂಗ್ ಇರ್ಬೋದು. ಓಕೆ, ಸೊ ಈ ಥರದ್ದು ಕೆಮಿಕಲ್ ಪೀಲಿಂಗ್ ಟ್ರೀಟ್ಮೆಂಟ್ ನಮ್ಮ ಹತ್ರ ಇದೆ.
ಮೇಡಮ್ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಹಾಗೇನೂ ಇಲ್ಲ? ಸೈಡ್ ಎಫೆಕ್ಟ್ಸ್ ಅಂದರೆ ಏನಿಲ್ಲ, ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಮಾಡಿದರೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಹವರ್ ಪೋಸ್ಟ್ ಕೇರ್ ಪ್ರೊಸೀಜರ್ ಇದೆ, ಅಂದರೆ ತುಂಬ ಬಿಸಿಲಿಗೆ ಹೋಗಬಾರ್ದು, 2 to 3 days 3 to 4 days ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡಬಾರ್ದು. ಆ್ಯಂಡ್ ದೆನ್ ಟು ಬಿ ಇಂಡೋರ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್, ಸನ್ಲೈಟ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಜಸ್ಟ್ ಫಾರ್ 3 days. ಆಫ್ಟರ್ ದ್ಯಾಟ್ ನೋ ಪ್ರಾಬ್ಲಮ್ ಇನ್ ಗೋಯಿಂಗ್ ಔಟ್. ಸೊ ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ ಇಫ್ ಇಟ್ ಇಸ್ ಡನ್ ಬೈ ಅ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್. ಮೇಡಮ್, ಈ ಬ್ಲ್ಯಾಕ್ ಮಾರ್ಕ್ಸ್ಗಳನ್ನು ತೆಗೆಯುವಲ್ಲಿ ಲೇಸರನ್ನು ಯೂಸ್ ಮಾಡಬಹುದಾ? ಅದೇ ರೀತಿ ಹೀಗೆ ಯೂಸ್ ಮಾಡಬಹುದು ಅಂತಾದರೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿ ಲೇಸರ್ ಚಿಕಿತ್ಸೆ ಮೊಡವೆಯ ಬ್ಲ್ಯಾಕ್ ಮಾರ್ಕ್ಸ್ಗಳನ್ನು ತೆಗೆಯುವಲ್ಲಿ? ಓಕೆ, ತುಂಬ ಅಡ್ವಾಂಟೇಜಸ್ ಇದೆ ಲೇಸರ್ನಲ್ಲಿ. ಒಂದು ನಾವು ಫ್ರೆಕಲ್ಸ್ ಅಂತ ಹೇಳ್ತೇವೆ, ಒಂದು ಬ್ರೌನಿಶ್ ಸ್ಪಾಟ್ಸ್ ಫೇಸ್ನಲ್ಲಿ ಇರೋದು, ಸನ್ಲೈಟ್ ಡ್ಯಾಮೇಜ್ನಲ್ಲಿ ಕೆಲವ್ರಿಗೆ ಫ್ರೆಕಲ್ಸ್ ಬರ್ತದೆ, ಇಲ್ಲಾದರೆ ಬಂಗ್ ಅಂತ ಹೇಳ್ತೇವೆ, ಮೆಲಾಸ್ಮಾ. ಸೊ ಅದರಿಂದ ಈ ಲೇಸರ್ ಟ್ರೀಟ್ಮೆಂಟು ಒಳ್ಳೆಯದು. ಈ ಮೆಷಿನ್ ಇದೆ ನಮ್ಮ ಹತ್ರ, ಕ್ಯೂ ಸ್ವಿಚ್ ಎಂಡಿಯಾಗ್ ಲೇಸರ್. ಇದರಿಂದ ಈ ಬ್ಲ್ಯಾಕ್ ಮಾರ್ಕ್ಸ್ ಅಂತ ಕಪ್ಪು ಕಳೆ ನಮಗೆ ಟ್ರೀಟ್ ಮಾಡ್ಬೋದು. ಟ್ಯಾಟೂ ರಿಮೂವಲ್ಗೆ ಇದು ಯೂಸ್ ಮಾಡ್ಬೋದು. ಮೇಡಮ್, ಇಷ್ಟು ಹೊತ್ತು ಬ್ಲ್ಯಾಕ್ ಮಾರ್ಕ್ಸ್ ಇದರ ಬಗ್ಗೆ ಮಾಹಿತಿಯನ್ನು, ಅದರ ಚಿಕಿತ್ಸಾ ವಿಧಾನವನ್ನು ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ, ದೇರಳಕಟ್ಟೆ ಇಲ್ಲಿನ ಚರ್ಮರೋಗ ವಿಭಾಗದಲ್ಲಿನ ನುರಿತ ತಜ್ಞ ವೈದ್ಯರಿಂದ ವಿವಿಧ ರೀತಿಯ ಲೇಸರ್ ಚಿಕಿತ್ಸೆಗಳು, ಅದೇ ರೀತಿ ಚರ್ಮರೋಗ ಚಿಕಿತ್ಸಾ ವಿಧಾನಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ.